ಅಮರಾವತಿಗೆ ಯಾರನ್ನು ಕೊಂಡಿದ್ದೀರಿ? ನಾನೋ ಸರಿ, ಅನೇಕ ವಿಧ ಆಲಿಸಬೇಕು. ಕಶ್ಯಪ ಅದಿತಿಯರ ಸುತನಾಗಿ ಪುರಂದರ ನಾಮಕನಾದಂತಹ ನಾನು ಮೇಘವಂತ ಪರ್ವತವನ್ನು ಏರಿ ಶತ ಅದ್ಭುತಗಳನ್ನು ಮಾಡುವುದರ ಮುಖೇನವಾಗಿ ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಪ್ರಸಾದ ರೂಪವಾಗಿ ಸ್ವರ್ಗಾಧಿಪತ್ಯವನ್ನು ಪಡೆದಿದ್ದೇನೆ. ಹಾಗಿದ್ರೆ ನಾನೆಷ್ಟು ಭಾಗ್ಯವಂತ ಎನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕಾಗುತ್ತದೆ. ಮನುಷ್ಯ ಮಾತ್ರ ಸಾಧನೆಯಿಂದ ಯಾವ ಉತ್ತುಂಗ ಶಿಖರಕ್ಕೂ ಏರಬಹುದು ಎನ್ನುವುದಕ್ಕೆ ನಾನೇ ಸಾಕ್ಷಿಯಾಗಿ ಹೋದೆ. ನೋಡಬಾರದೆಂಬುದಂತಹ ಈ ಸ್ವರ್ಗದ ವೈಭವ ಮೂರು ಲೋಕದಲ್ಲಿಯೂ ಶ್ರೇಷ್ಠವೆನಿಸಿಕೊಂಡಂತಹ ಸ್ವರ್ಗ. ಯಾಕೆ ಹೇಳ್ತಾರೆ ಸುಮನಸರು ಹೂವಿನಂತ ಮನಸ್ಸುಳ್ಳವರು ಎನ್ನುವ ಹಾಗೆ ಲೋಕದ ಧರ್ಮವನ್ನು ಕಾಯುವರೆ ಲೋಕದ ಹಿತದೃಷ್ಟಿಯಿಂದ ಈ ಸ್ವರ್ಗದಲ್ಲಿ ಆಧಿಪತ್ಯವನ್ನ ಪಡೆದುಕೊಂಡವರು ನಾವು. ಸ್ವರ್ಗದ ಸಂಪತ್ತನ್ನು ಅನುಭವಿಸುವುದಕ್ಕೆ ನಾವಿದ್ದವರಲ್ಲ. ರಕ್ಷಣೆಯೇ ನಮ್ಮ ಹೊಣೆ. ಅಷ್ಟೇ ಅಲ್ಲ, ಮರ್ತ್ಯಲೋಕದಲ್ಲಿ ಯಾವುದೇ ಆಗು ಹೋಗುಗಳು ನಡೆಯಬೇಕು ಅಂತಾದ್ರೆ ದೇವತೆಗಳ ಅನುಗ್ರಹ ಬೇಕು ಎನ್ನುವುದು ಸತ್ಯವಾದ ಮಾತು. ಅಷ್ಟೇ ಅಲ್ಲ, ತುಂಬಿದಂತಹ ಧರ್ಮ ಸಭೆ ಋಷಿಮನೀಷಿಗಳು, ಜ್ಞಾನರು, ವಿಪ್ರರು, ಮುನಿಗಳು, ಮನುಗಳು, ಬೇಕಾದಶ ಋತರು, ದ್ವಾದಶಾದಿತ್ಯರು ಎಲ್ಲರೂ ಸೇರಿಕೊಂಡಿದ್ದಾರೆ. ಅವರವರ ಆಸನವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ತುಂಬಿದಂತಹ ಧರ್ಮ ಸಭೆ, ಯಾವುದೇ ರೀತಿಯಾದಂತಹ ಕೊರತೆಗಳಿಲ್ಲ. ಮತ್ತೊಂದು ವಿಚಾರ ಉಂಟು, ನಮ್ಮದಾದಂತಹ ಇಲ್ಲಿಯ ವೈಭವವನ್ನು ಕಂಡ್ರೆ ಎಷ್ಟು ಹೇಳಿದರೂ ಸಾಕಾಗಲಿಕ್ಕಿಲ್ಲ. ಯಾಕೆ ಇಲ್ಲಿಯ ರಂಪಾದಿ ನಾರಿಯರ ನರ್ತನ ನಮಗೆ ಮನೋ
ಶ್ರೇಷ್ಠ ವಸ್ತುಗಳನ್ನು ಬಯಸಿ ಈ ಹಿಂದೆ ಅದೆಷ್ಟೋ ಮಾನವರು ಬುದ್ಧಿಯನ್ನು ಹಾಕಿದವರಿದ್ದಾರೆ. ಅವರೆಲ್ಲ ಅಳಿದು ಹೋಗಿದ್ದಾರೆ. ಆದರೆ ಅದರಲ್ಲಿ ವಿಕ್ರಮಿಯನ್ನು ತೋರಿಸಿದಂತಹ ಶುಂಭಾದಿ ಕಳರು ಅವರ ಪ್ರಕರಣವನ್ನು ನಾವು ಯೋಚಿಸುವಾಗ ಮೈಯೊಮ್ಮೆಗೆ ಬೆವರು ಬರುತ್ತಾ ಉಂಟು. ಯಾಕೆ? ದೇವಿಯ ಮಹಾತ್ಮೆಯನ್ನು ಕಣ್ತುಂಬ ನಾವು ಕಂಡಿದ್ದೇವೆ. ದೇವಿ ಮಹಾತ್ಮೆಯನ್ನು ಯಾವತ್ತೂ ಮರೆಯಲಿಕ್ಕೆ ಇಲ್ಲ. ಯಾವಾಗಲೂ ನಾವು ನೆರವೇರಿಸಿಕೊಳ್ಳಲೇಬೇಕಾಗುತ್ತದೆ. ಯಾಕೆ? ಅಂತಹ ವೀರ ವಿಕ್ರಮಿಗಳಾದಂತಹ ಶುಂಭಾದಿ ಕಳರನ್ನ ಜಗನ್ಮಾತೆ ನಮ್ಮನ್ನೆಲ್ಲ ರಕ್ಷಿಸಿದ್ದಾಳೆ ಎನ್ನುವಲ್ಲಿಗೆ ಒಂದು ರೀತಿಯಾದಂತಹ ಮನಸ್ಸಿಗೆ ಸಂತೋಷ. ಆದ್ರೆ ಏನು ಮಾಡೋಣ? ಅಂತಹ ಸುಖದ ಸಂಪತ್ತಿಗೆಯಲ್ಲೇ ಸುಖದ ಆನಂದದಲ್ಲಿ ನಾವು ಇರುವೆವು ಎನ್ನುವ ಹಾಗೆ ಯೋಚಿಸಿದ್ರೆ ಹಾಗಾಗುವುದಿಲ್ಲ.
ಒಂದು ವಿಚಾರ, ಎಲ್ಲವನ್ನ ಮಾತೆಯ ಪದತಳದಲ್ಲಿ ಇರಿಸಿ ಇಂದಿನ ಈ ಸಭೆಯನ್ನು ಮುಕ್ತಾಯಗೊಳಿಸೋಣವೇ?
ಇಲ್ಲಿ ಅಧಿಕಾರಿ ಯಾರಂತ ಕೇಳಿದ್ರೆ ಅಲ್ರಿ ಯಾವುದಕ್ಕೆ ಕೊರತೆ ಮಾಡಲಿಲ್ಲ. ಈಗ ಮಂತ್ರಿಯ ಮಗಳು ನಿನಗೆ ಕೂಡ ಯಾವುದಕ್ಕೂ ಕೊರತೆ ಮಾಡಲ್ಲ, ಎಲ್ಲ ವ್ಯವಸ್ಥೆ ಇದೆ. ಹೌದಲ್ವೇ? ನನ್ನ ಮಗಳು ವಿದ್ಯಾವಂತಳಾಗಬೇಕೆನ್ನುವ ಕಾರಣಕ್ಕಾಗಿ ಒಳ್ಳೆಯ ಗುರುಗಳ ಮುಖೇನ ವಿದ್ಯೆಯನ್ನು ಕಲಿಸಿಕೊಟ್ಟವರಿದ್ದಾರೆ. ಆದ್ರೂ ಯಾಕೋ ಏನು ಸೌಗಂಧಿಕೆ ಆದದ್ದು ನನಗೆ ಅರಮನೆಯಲ್ಲಿ ಇಟ್ಟುಕೊಳ್ಳೋದು ಮನಸ್ಸಿಗೆ ಒಂದು ರೀತಿಯ ಬೇಸರ. ಹೌದೇ? ಅದು ಹಾಗೆ. ಯಾವುದು? ಕೆಲವೊಮ್ಮೆ ಕಡಿಮೆ ಇದ್ರು ಬೇಸರ, ಹೆಚ್ಚಾದ್ರೂ ಬೇಸರ ಆಗ್ತದೆ. ಹೆಚ್ಚಾದ್ರೆ ಹೇಗೆ ಸುಧಾರಿಸ್ತೇ ಎಂಬುದಾಗಿ. ಹೌದು. ಕಡಿಮೆ ಆದ್ರೆ ಏನು ಇಲ್ಲಿ ಎಂಬುದಾಗಿ. ಹೌದು. ಹಾಗೆ ಬೇಸರ ಆ ರೀತಿ ಅಲ್ವೇನೆ? ಯಾಕೆ ನಮ್ಮ ಯಕ್ಷಲೋಕದಲ್ಲಿ ನೋಡುತ್ತಾ ಇರುವುದು, ಕೇಳುತ್ತಾ ಇರುವುದು, ಬದಲಾವಣೆ ಇಲ್ಲ. ಹಾಗಾಗಿ ಒಮ್ಮೆ ಬದಲಾವಣೆ ಆಗಬೇಕೆಂಬುದಾಗಿ ಬಯಸ್ಕೊಂಡವಳಿದ್ದೇನೆ. ಬದಲಾವಣೆ ಆಗಬೇಕಂದ್ರೆ ಏನು ಮಾಡಬೇಕು? ನಾವು ಯಕ್ಷಲೋಕರು ಬಿಡಬೇಕು. ಯಕ್ಷಲೋಕರು ಬಿಡಬೇಕಾದ್ರೆ ಎಲ್ಲಿಗೆ ಹೋಗುವುದು ಎಂಬುದಾಗಿ ಹೌದಲ್ವ? ಅದು ಯೋಚನೆ ಮಾಡಿಕೊಂಡವಳೇ ಇದ್ದೇನೆ. ಭೂಲೋಕವನ್ನು ಸೇರ್ಕೊಳ್ಬೇಕು ಹೇಳುವುದನ್ನು ಕೇಳಿದ್ದೇನೆ. ಕ್ಷಣಕ್ಕೆ ಬದಲಾವಣೆ ಆಗೋ ಪ್ರದೇಶ ಯಾವುದಂತ
ಆದಷ್ಟು ಬೇಗ ಹೋಗಬೇಕು. ಹೋಗುವುದಕ್ಕೆ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗುವುದಾ? ನಡ್ಕೊಂಡು ಹೋಗಿ ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆಗೋದಿಲ್ಲ ಬೇರೆ ಪುಷ್ಪ ವಿಮಾನ ತಯಾರ ಹೌದಲ್ವಾ? ನಡೆ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗ ವಿಮಾನವನ್ನು ಏರಿಕೊಂಡು ಭೂಲೋಕ ಸೇರುವ
ಜಲಪಾತ ನೋಡಿ ಮಡಿ ಬಂದಂತಹ ಬ್ರಾಹ್ಮಣನ ಹಾಗೆ ಕಾಣ್ತಾ ಹೌದಲ್ವೇ? ಎಷ್ಟು ಬದಲಾವಣೆ. ಹೌದು. ಇದು ನೋಡುವಾಗ ನೋಡುತ್ತಾ ಇರಬೇಕೆಂಬುದಕ್ಕೆ ಮನಸ್ಸಾದ್ರೂ ಕೂಡ ನಾವು ಬಂದ ಉದ್ದೇಶವಾದರೇನು? ನೀರಾಟ ಆಡುವುದಾಗಿ. ಈಗ ಯಾಕೆ ಎಲ್ಲ ಬೆವರ್ತಾ ಹೌದಲ್ಲ? ಹೌದು. ನೀನು ಮುಡಿಯಂತ ಹೋಲ ಮಾಡಿ ಹೋಗಿದೆ. ನಮ್ಮ ಯಕ್ಷಲೋಕದಲ್ಲಿ ಈ ರೀತಿ ಆಗೋದಿಲ್ಲ. ಇಲ್ಲಪ್ಪ. ಯಾಕೆ? ನಾವು ಬಿಡುವಳ್ಳರಾಗಿದ್ದೇವೆ. ಯಾವುದೇ ಕಾರಣ ನಮಗೆ ಬೆವರುವುದೇ ಇಲ್ಲ. ಮುಡಿಯಂತ ಮಾಡಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೋಡುವುದಲ್ಲೇ ಈ ಭೂಲೋಕದ ಪ್ರಕೃತಿಯ ಮಹಿಮೆ ಎಂಬುದಾಗಿ ನಿಜಪ್ಪ. ಆಗ ಒಂದು ವಿಚಾರ. ನಾವು ಬಂದ ಉದ್ದೇಶ ನೀರಾಟ ಆಡುವಕ್ಕೆ ಕೇಳ್ಬೇಡಿ. ನೋಡಿ ಆ ಕಡೆ ಸರಸಿ ಕೈ ಬೀಸಿ ಕರೆಯುತ್ತಾ ಉಂಟು. ಹಣ ಮಾಡುವುದು ಸರಿಯಲ್ಲ. ನೀರಿಗೆ ಇಳಿದು ಜಲಕ್ರೀಡೆ ಆಡುವ.
ಚೆನ್ನಾಗಿ ನೀರಾಟ ಆಡಿ ಆಯಿತು ಹಾಗಂತ ಹೇಳಿ ನೀರಿನ ಮೇಲೆದ್ದು ಹಾಗಾಗಿ ಆ ರೀತಿ ನಮ್ಮಲ್ಲಿ ಆಗಬಾರದು. ಹಾಗಾಗಿ ನಿಗಳೇ ಕೇಳುತ್ತೇನೆ, ನಿಮಗೆ ಯಾವ ಜಾತಿಯ ಹೂ ಬೇಕು? ನನಗೆ ತಂಪಿಗೆ ನನಗೆ ಸೇವಂತಿಗೆ. ಅದನ್ನು ಹುಡುಕುತ್ತ ನಾವು ಸ್ವಲ್ಪ ಮುಂದೆ ಹೋಗುವ. ಮುಂದೆ ಕೇಳುತ್ತಿ ಅಲ್ಲಿ ಏನೇ ಅದು ಕಾಣುವುದು? ಮುನಿಗಳ ಆಶ್ರಮದಲ್ಲಿ ಕಾಡುತ್ತಾವೆ. ಹೌದಲ್ವೇ? ಹಾಗಾದ್ರೆ ಅಲ್ಲಿ ಯಾರೊಬ್ಬ ಮೃಗೋತ್ತಮ ಬರಬೇಕು. ಅವರ ಕಾಲಿಗೆ ಅಡ್ಡ ಬಿದ್ದು ಆಶೀರ್ವಾದವನ್ನು ಪಡೆದು ಆ ಬಳಿಕ ನಮ್ಮ ಲೋಕವನ್ನು ಸೇರುವ. ಹಸಿವಾದ ಕಾರಣ ತಿನ್ನಬೇಕೆಂಬುದಾಗಿ ಮನಸ್ಸು ಗಳಿಸ್ತಾ ಇದೆ. ತಿನ್ನುವುದಾದರೆ ಯಾವುದನ್ನು? ಆದರೆ ಉತ್ತಮವಾದ ಫಲವಸ್ತು ಆಗಬೇಕು, ಉತ್ತಮವಾದ ಫಲವಸ್ತು ಆಗಬೇಕು ಎನ್ನುವುದು ಸರಿ.
ಇಲ್ಲಿಂದಲೇ ಹತ್ತದಿಂದಲೇ ಹೇಗೆ ನೋಡೋಣ.
ಮಗು ತಾಯಿ ಹಿರಿಯರನ್ನು ಬಿಡುತ್ತ ಬರ್ತದೆ. ತಾಯಿ ಎಲ್ಲಿಗೆ ತುಳಿಯುತ್ತದೆ ಹಾಗೆಂದು ತಾಯಿಯನ್ನು ಪ್ರೀತಿಸುತ್ತಾಳೆ ಅಲ್ಲವಲ್ಲ, ಪ್ರೀತಿಸುತ್ತಾಳೆ. ನಾವು ನಿಮ್ಮ ಮಕ್ಕಳ ಜೀವನದ ತಂದೆಯ ಹಾಗೆ ಸ್ವಾಮಿ ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ. ಆಗುವುದಿಲ್ಲ. ಸಾಮಾನ್ಯವಾಗಿ ಮುನಿಗಳಿಗೆ ಕೋಪ ಬರುವುದಿಲ್ಲ. ಹಾಗೂ ನಾವು ಮಾಡಿದ ಅಪಹಾಸದಿಂದ ಕೋಪವನ್ನು ಶಾಪವನ್ನೇ ಕೊಡ್ತೀವಿ. ಕ್ಷಮೆಯನ್ನು ಹೇಳುವಾಗ ಕ್ಷಮಿಸುವಂತ ನೀನೇ ತಾವು ನೀನು ಕಟ್ಟ ಬಿಟ್ಟ ಕೊಟ್ಟು ಸನ್ಯಾಸಿ ತೊಲಗಿ. ಪ್ರಭಾವ ಏನಂತ ಗೊತ್ತಾಗಬೇಕು. ಅದಕ್ಕಾಗಿ ಅವಳ ಜೊತೆಯಲ್ಲಿ ನೀನು ಕೂಡ ಮೂಲಕದಲ್ಲಿ ಬರುವುದಿಲ್ಲ ಸ್ವಾಮಿ. ನನಗೆ ಮಾತ್ರ ಪಾಪಗಳು ಕೊಟ್ಟರಲ್ಲ, ಕೆಲ ಪ್ರಾಣದ ಕೆಡತಿ ಏನು ನಿಮ್ಮನ್ನು ಯೋಗ್ಯತೆ ಅರಿಯದೆ ನೀವು ಹೇಳಿದ ಮಾತಿಗೆ ಬಿರು ನುಡಿನ ಆಡಿಬಿಟ್ಟಾಳು. ಅದು ಕೋಪ ಕೊಂಡಂತೆ ನೀವು ಆಗಿ ಕೂಡ ಪಾಪಗಳು ಕೊಟ್ಟು ಬಿಟ್ಟಿರಲ್ಲ ಸ್ವಾಮಿ. ಈಗ ಮನವರಿಗೆ ಆಗುತ್ತಾ ಉಂಟು ನಾವು ಮಾಡಿದ ತಪ್ಪು ಎಂಬುದಾಗಿ. ಹಾಗಾಗಿ ನಿಮ್ಮ ಕಾಲು ಬೆಳೆದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಾವು ಮಾಡಿದ ತಪ್ಪನ್ನು ಕ್ಷಮಿಸಬೇಕು, ನೀವು Go!
ಎದ್ದೇಳಿ ಮನಸ್ಸಿಗೆ ಧೈರ್ಯವನ್ನು ತಂದುಕೊಂಡೆ ನೀವು ಅನಿರೀಕ್ಷಿತವಾಗಿ ನಮ್ಮನ್ನು ಕಂಡಂತಹ ನೀವು ಆ ಕ್ಷಣದಲ್ಲಿ ವ್ಯವಸ್ಥೆ ಮಾಡಿದವರು ಸಿಟ್ಟುಗೊಂಡ